ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ವಾಹನಗಳ ಕಳವು ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವರದಿಯಾಗ್ತಾ ಇವೆ. ಹಾಗಾಗಿ ವಾಹನ ಮಾಲೀಕರೇ, ನಿಮ್ಮ ವಾಹನಗಳ ಬಗ್ಗೆ ನೀವು ಎಚ್ಚರ ವಹಿಸಬೇಕಾದಂತಹ ಅಗತ್ಯತೆಗಳು ಬಹಳಷ್ಟು ಇದೆ. ಸದ್ಯ ಮಂಗಳೂರಿನ ಅತ್ತಾವರದ ನ್ಯೂ ರೋಡ್ ಇಲ್ಲಿ ಫ್ಲಾಟ್ ಒಂದರ ಹೊರಗೆ ಪಾರ್ಕ್ ಮಾಡಿರುವ ದ್ವಿಚಕ್ರ ವಾಹನಗಳು ಇತ್ತೀಚೆಗೆ ಕಾಣೆಯಾಗ್ತಾ ಇದ್ದ ಪ್ರಕರಣಗಳು ನಡೆದಿವೆ. ಈ ಬಗ್ಗೆ ಫ್ಲಾಟ್ ಹೊರಗಡೆ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಕದೀಮರು ತಮ್ಮ ಕೈಚಳಕ ತೋರಿಸ್ತಾ ಇರುವುದು ಪತ್ತೆಯಾಗಿದೆ. ಇಬ್ಬರು ಕಳ್ಳರು ಮಧ್ಯರಾತ್ರಿಯಲ್ಲಿ ಸ್ಕೂಟರ್ಗಳನ್ನು ಕದ್ದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ದಾಖಲಾಗಿದ್ದು, ಜಾಲತಾಣಗಳಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಇಂತಹ ಪ್ರಕರಣಗಳಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ.